ಜೈ ಶ್ರೀರಾಮ್, ಹೇಗಿದ್ದೀರಾ? ಉಡುಪಿ ಶ್ರೀಕೃಷ್ಣನ ಇವತ್ತು ವಜ್ರಕವಚ ಅಲಂಕಾರ ನೋಡ್ಕೊಂಡು ಬನ್ನಿ. ಮಂಟಪ ಮಂಡಿತ ವಜ್ರೇಶ ಕೃಷ್ಣಂತೆ. ಆನಂತರ ಇವತ್ತು ವಾದಿರಾಜರ ಜಯಂತಿ. ಹೂವಿನ ಕೆರೆಯಲ್ಲಿ ಗೌರಿ ಗದ್ದೆಯಲ್ಲಿ ವಾದಿರಾಜರು ಜನಿಸಿದಂತಹ ದಿನ ಇವತ್ತು. ದ್ವಾದಶಿ ಅವತ್ತು ಬೆಳಗ್ಗೆ ಅವರು ಹುಟ್ಟಿರೋದು. ಅದನ್ನ ಇವತ್ತು ಸ್ವಾಮಿಗಳು ಸೋದೆಯಲ್ಲಿ ಆಚರಿಸಿದ್ದಾರೆ. ಅದರ ಫೋಟೋನ ನೋಡ್ಕೊಂಡು ಬರೋಣ ನಾವು. ನೋಡಿ, ಇದು ಹೂವಿನ ಕೆರೆಯ ಗದ್ದೆ. ಆ್ಯಕ್ಚುಲಿ ಈಗ ಅಡಿಕೆ ತೋಟ ಇಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ವಿಶ್ವವಲ್ಲಭ ತೀರ್ಥರು ಪೂಜೆ ಮಾಡೋದನ್ನು ನೀವು ಕಾಣ್ಬೋದು. ಆನಂತರ ಮೊನ್ನೆ ಆ್ಯಕ್ಚುಲಿ ಮಧ್ವನವಮಿ ಮಾರನೇ ದಿವಸ ಹಗಲು ತೇರಿತ್ತು, ಅಂದರೆ ದಶಮಿ ಆವತ್ತು. ಅದರ ಫೋಟೋಸ್ ಕೆಲವೆಲ್ಲ ಹಾಕ್ತಾಯಿದ್ದೀನಿ. ಹಗಲು ತೇರು ಅಂದರೆ ದೇವರನ್ನು ರಥದಲ್ಲಿ ಕೂರಿಸಿ ಮಂಗಳಾರತಿ ಮಾಡಿಸಿ ಫಸ್ಟು ದುಡ್ಡು, ಆನಂತರ ದೇವರಿಗೆ ನೈವೇದ್ಯ ಮಾಡಿದಂತಹ ಫಲವಸ್ತುಗಳು, ಸ್ವೀಟ್ಸು ಇದನ್ನೆಲ್ಲ ಎಸಿತಾರೆ, ಲಡ್ಡುಗಳನ್ನೆಲ್ಲ ಎಸಿತಾರೆ. ಅದನ್ನು ನೀವು ಇಲ್ಲಿ ಕಾಣ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಭಕ್ತರ ಮುಖಗಳನ್ನೆಲ್ಲ ನೀವು ನೋಡ್ಬೋದು, ತುಂಬ ಗಮ್ಮತ್ತಾಗುತ್ತೆ. ನನಗೆ ಯಾವತ್ತೂ ಆಗಲಿಲ್ಲ ನಿಲ್ಲಕ್ಕೆ, ಮನೆಗೆ ಬೇಗ ಬಂದುಬಿಟ್ಟೆ. ಆ್ಯಕ್ಚುಲಿ ನೋಡ್ಬೋದು, ಇಲ್ಲಿ ಸ್ವಾಮೀಜಿಗಳು ರಥ ಎಳೆಯೋದನ್ನು ನೀವು ಕಾಣ್ಬೋದು. ತುಂಬ ಜನರದ್ದು ಎಫರ್ಟ್ ಇರುತ್ತೆ ಒಂದು ಉತ್ಸವ ಆಗಬೇಕು ಅಂತ ನೀವು ಕಾಣ್ಬೋದು. ಇಲ್ಲಿ ಆ ಬಿಸಿಲಲ್ಲಿ ಸಾಧಾರಣ ಏನು ಗೊತ್ತಾ, ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ಒಂದು 10 ಗಂಟೆಗೆಲ್ಲ ಉತ್ಸವ ಸ್ಟಾರ್ಟ್ ಆಗುತ್ತೆ ಹಗಲು ತೇರು ಅಂತಂದರೆ. ಮಕರ ಸಂಕ್ರಾಂತಿಯ ರಥದ ತೇರಿನ ಹಾಗೆಯೇ ಇರುತ್ತೆ, ಅದು ಚೂರ್ಣೋತ್ಸವ ಥರನೇ, ಚೂರ್ಣೋತ್ಸವನೇ ಇದು. ಆಮೇಲೆ ಇಲ್ಲಿ ಪಲ್ಲ ಪೂಜೆ ನೋಡ್ಕೊಂಡು ಬಂದಿರ್ತಾರೆ. ಆನಂತರ ಮಾಲಿಕಾ ಮಂಗಳಾರತಿ, ನೆಕ್ಸ್ಟ್ ಅವಭೃತ ಸ್ನಾನ. ಅಲ್ಲಿ ಮೈಸೂರು ರಾಮಚಂದ್ರಾಚಾರ್ಯರ ಹಾಡು ಹೇಳೋದನ್ನು ನೀವು ಕಾಣ್ತಾ ಇರ್ಬೋದು. ಯಾರು ಉತ್ಸವ ಕೊಟ್ಟಿರ್ತಾರೆ ಅವರಿಗೆ ಮಾಲಿಕಾ ಮಂಗಳಾರತಿ ಮಾಡುವಂಥ ಅವಕಾಶ ಸಿಗುತ್ತೆ. ನೋಡಿ, ದೇವರಿಗೆ ಅವಭೃತ ಸ್ನಾನ ಮಾಡೋದನ್ನು ಕಾಣ್ಬೋದು. ಇದು ನೋಡಿ, ಮಧ್ಯೆ ಮಧ್ಯೆ ಆ ಕಡೆ ಈ ಕಡೆ ಆಗಿದೆ ಸ್ವಲ್ಪ ಫೋಟೋಸು. ನೋಡಿ, ಎಲ್ಲ ಫೋಟೋಸ್ ನೋಡ್ಕೋತಾ ಬನ್ನಿ. ಆಮೇಲೆ ಉಪೇಂದ್ರ ತೀರ್ಥರ ಆರಾಧನೆ ಅನಿಸುತ್ತೆ ಇವತ್ತು, ಅದನ್ನೂ ಅಲ್ಲಿ ಆಚರಣೆ ಮಾಡ್ತಿರೋದು ನೀವು ಕಾಣ್ಬೋದು. ಆನಂತರ ಅನಂತೇಶ್ವರದಲ್ಲಿ ಸುಮಧ್ವ ವಿಜಯ ಪಾರಾಯಣ ಇತ್ತು, ಅದನ್ನೂ ನೋಡ್ಬೋದು. ಸಂಕೇತ ವಿಪತ್ತಂಗೈ तारकैः सह तेन सा विस्मितभूपनुन्नैः विश्रान्तितारयत्ता सङ्कटं हस्ततनीतटन्ते प्रदीप्तं कनकाभिपूर्णं चोदयत्पण्डितमण्डलाढ्यं भावलोकोद्भवाप्यपश्यन्. ಇವತ್ತು ದ್ವಾದಶಿದು ನಾನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ನಾರ್ಮಲ್ ಆಗಿ ಗಂಜಿ, ಚಟ್ನಿ, ಕೋಸಂಬರಿ, ನೆಕ್ಸ್ಟು ಮಡ್ಡಿ ಮಾಡಿದೆ. ವಾದಿರಾಜರ ಜಯಂತಿ ಆದ ಕಾರಣ ಪುಂಡಿ, ಇಷ್ಟೇ ನಾನು ಮಾಡಿರುವಂಥದ್ದು. ಸ್ವಲ್ಪ ತಲೆನೋವಿತ್ತು ಅಂತ ನಾನು ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ, ನೀವು ಕಾಣ್ಬೋದು ಇದನ್ನೆಲ್ಲ. ಆಮೇಲೆ ಗಂಜಿ ಆ್ಯಕ್ಚುಲಿ ಖಾಲಿಯಾಗಿತ್ತು. ನಂತರ ಇವತ್ತು ನಾವು ಮೆಂತ್ಯ ಸೊಪ್ಪಿದ್ದು ಒಂದು ಚಟ್ನಿ, ತುಂಬ ದಿವಸ ಇಡ್ಲಿಕ್ಕೆ ಆಗುವಂಥ ಚಟ್ನಿ ಮಾಡೋಣ. ಫಸ್ಟ್ ಮೆಂತ್ಯ ಸೊಪ್ಪನ್ನು ನೀಟಾಗಿ ಉಪ್ಪು ಹಾಕಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಒಂದು ರಾತ್ರಿ ಬಿಟ್ಬಿಡಿ. ಅದನ್ನ ನೀಟಾಗಿ ನೀರಿನ ಪಸೆ ಎಲ್ಲ ಆರಿ ಹೋಗಲಿ, ಅದು ತುಂಬ ಇಂಪಾರ್ಟೆಂಟು, ಕೆಲಸ ಸುಲಭ ಆಗುತ್ತೆ ಅಂತ ಅಷ್ಟೇ. ಆನಂತರ ಅದನ್ನು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ. ಈ ಥರ ನೋಡಿ, ನೀಟಾಗಿ ಹೆಚ್ಚಿಕೊಳ್ಳಿ, ಎಷ್ಟು ನೀರಿನ ಪಸೆನೇ ಇರಲಿಲ್ಲ. ಆನಂತರ ಬಾಣಲಿಯಲ್ಲಿ 1.5 ಚಮಚೆ ಮೆಂತೆ, 1.5 ಚಮಚೆ ಜೀರಿಗೆ, 3 ಚಮಚೆ ಸಾಸಿವೆ, ಇಷ್ಟನ್ನು ನೀವು ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ನೋಡಿ, ಇದೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ಮೆಂತ್ಯ ಸೊಪ್ಪಿಗೆ ಹಾಕಿ ಇದನ್ನ ರುಬ್ಕೋಬೇಕು. ನಾವು ಮೆಂತ್ಯ ಸೊಪ್ಪನ್ನು ಹುರಿಬೇಕು. ಫಸ್ಟ್ ಇದನ್ನ ಈ ಡ್ರೈ ರೋಸ್ಟ್ ಮಾಡಿದ ನಂತರ ಮೆಂತ್ಯ ಸೊಪ್ಪನ್ನು ಹುರ್ಕೊಳ್ಳೋಣ.
ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಮೆಂತ್ಯ ಸೊಪ್ಪಿನ ಸೀಸನ್ ಇರೋದ್ರಿಂದ ಈ ಥರ ಮೆಂತ್ಯ ಸೊಪ್ಪು ಮಾಡಿಟ್ರೆ ನೀವು ಹೊರಗಿಟ್ರೇ ಒಂದು 2 ತಿಂಗಳು ಆರಾಮ್ಸೆ ಕಳಿಬೋದು. ಅದಲ್ಲ ನೀವು ಬೇಡ ಫ್ರಿಜ್ಜಲ್ಲಿ ಇರ್ತೀವಿ ಅಂದರೆ 1 ವರ್ಷ ತನಕನೂ ಬರುತ್ತೆ. ಇದು ನಾನು ನೋಡಿದ್ದೀನಿ, ಡೀಪ್ ಫ್ರೀಜರಲ್ಲಿಟ್ಟು 1 ವರ್ಷ ತನಕ ಈ ಬಂದಿದೆ. ನನಗೆ ಕಳೆದ ವರ್ಷ ಮಾಡಿದ್ದು ಮೊನ್ನೆ ತನಕ ಖಾಲಿ ಮಾಡಬೇಕು ಅಂತ ಮಾಡಿದ್ದು. ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಗಂಜಿಗೆ, ಚಪಾತಿಗೆ, ಈ ಪುಂಡಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದು. ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಚಟಪಟ ಅಂದರೆ ಸಾಕು. ಒಂದು ಚಿಟಿಕೆ ಇಂಗು ಹಾಕ್ಕೊಳ್ಳಿ, ಆಪ್ಷನಲ್ ಅದು, ಇಂಗು ಬೇಕು ಅಂತ ಹೇಳಿನೇ ಏನಿಲ್ಲ. ನೋಡಿ ಇದನ್ನ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡಿ. ಆನಂತರ ಅದೇ ಬಾಣಲಿಗೆ ನೋಡಿ ನಾನು ಸ್ವಲ್ಪ ಏನು ಮಾಡಿದೆ, ಸ್ವಲ್ಪ ರಿಫೈನ್ಡ್ ಆಯಿಲ್, ಆನಂತರ ಸ್ವಲ್ಪ ಈ ಸಾಸಿವೆ ಎಣ್ಣೆ ನಾನು ತಂದಿಟ್ಕೋತೀನಿ. ಯಾಕಂದರೆ ನಾನು ನಾರ್ತ್ ಇಂಡಿಯಾಗೆ ಹೋದಾಗ ಸಾಸಿವೆ ಎಣ್ಣೆ ತಿಂದರೆ ಆಗೋದಿಲ್ಲ ಅಂತ ಆಗಬಾರ್ದು, ತಂದಿಟ್ಕೋತೀನಿ. ಅದನ್ನ ಹಾಕಿಬಿಟ್ಟು ಫಸ್ಟ್ ಈಗ ನೋಡಿ 2-3 ಕಾಯಿ ಮೆಣಸು ಹಾಕ್ಕೊಳ್ಳಿ. ಆನಂತರ ಈ ಮೆಂತ್ಯ ಸೊಪ್ಪಿನ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹುರಿತಾ ಬನ್ನಿ. ಖಾರದ ಪುಡಿ ಹಾಕಲಿಕ್ಕೆ ಉಂಟು, ಆದ ಕಾರಣ ಕಾಯಿ ಮೆಣಸನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ ಬೇಡ, ಕಾಯಿ ಮೆಣಸು ಹಾಕ್ತೀರಿ ಅಂದರೆ ಕಾಯಿ ಮೆಣಸು ಹತ್ರ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ನೋಡ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಬಂದರೆ ಆಗೋಗ್ಬಿಡುತ್ತೆ. ಆ ಮೆಂತ್ಯ ಸೊಪ್ಪಿನ ಘಮನೇ ತುಂಬ ಚೆನ್ನಾಗಾಗುತ್ತೆ. ಇದು ಇಡೀ ಮನೆಯೆಲ್ಲ ಫುಲ್ಲು ಘಮ 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 ಬರ್ತಾ ಇರುತ್ತೆ. ನಾನು 2 ಕಟ್ಟು ದೊಡ್ಡ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ತೊಗೊಂಬಂದಿದ್ದೆ. ಅದು ಎಷ್ಟು ಚೂರಾಗುತ್ತೆ ಅಂತ ನೀವು ನೋಡ್ಬೋದು. ಆನಂತರ ನೋಡಿ ಅದಕ್ಕೆ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ, ತುಂಬ ಡೀಟೇಲಾಗಿ ವೀಡಿಯೋ ಆಗೋದು ಬೇಡ ಅಂತ. ಆನಂತರ ಇವತ್ತು ಯಾರೋ ಕಮೆಂಟ್ಸ್ ಹೇಳ್ತೀವಿ, ನೀವು ಅರ್ಧಂಬರ್ಧ ಯಾಕೆ ತೋರಿಸ್ತೀರಾ ಅಂತಂದ್ಬಿಟ್ಟು. ಸಾಧಾರಣ ಅಡುಗೆ ಬರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗದವ್ರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇದನ್ನ ತಣ್ಣಗಾಗಲಿಕ್ಕೆ ಬಿಡಿ ಮೆಂತ್ಯ ಸೊಪ್ಪನ್ನು. ತಣ್ಣಗಾದ ಈ ಸಾಸಿವೆ, ಜೀರಿಗೆ, ಆನಂತರ ಮೆಂತ್ಯದ ಮಿಕ್ಸರನ್ನು ಫಸ್ಟ್ ನಾವು ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಪುಡಿ ಮಾಡಿಕೊಂಡು ಆನಂತರ ಈ ಸೊಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಸೊಪ್ಪನ್ನು ಹಾಕಿ ಒಂದು ರೌಂಡ್ ಅದನ್ನ ತಿರುಗಿಸಿದ ನಂತರ ಸ್ವಲ್ಪ ಹುಣಸೆ ಹಣ್ಣು ಕಿವಿಚಿ ಅದಕ್ಕೆ ಹಾಕಿ ಫುಲ್ಲು ನೈಸಾಗಿ ರುಬ್ಕೊಳ್ಬೇಕು. ಆಂಧ್ರದಲ್ಲಿ ಗೋಂಕೂರ ಅಂದರೆ ಹುಳಿ ಸೊಪ್ಪಿನ ಚಟ್ನಿ ಬರುತ್ತೆ ನೋಡಿ, ಅದೇ ಥರ ಬರುತ್ತೆ ಇದು. ಹುಳಿ ಸೊಪ್ಪು ಸಿಗೋದಿಲ್ಲ ಅಂತ ನಾವು ನೋಡಿ ಈ ಥರ ಮಾಡಿಕೊಂಡು ತಿನ್ಬೋದು. ನನಗೇನು ಗೊತ್ತಾ, ಈ ಹುಳಿ, ಸಿಹಿ, ಖಾರ ಎಲ್ಲ ತುಂಬ ಇಷ್ಟ ಆಗುತ್ತೆ ಈ ಟೈಮಲ್ಲಿ. ಆನಂತರ ಇದು ನ್ಯೂಟ್ರಿಷಿಯಸ್ ಕೂಡ. ನಾವು ಬರೀ ಉಪ್ಪಿನಕಾಯಿ ಹತ್ರ ತಿನ್ನೋದಕ್ಕಿಂತ ಈ ಥರ ಸೊಪ್ಪು ಹಾಕಿದ್ದ ಚಟ್ನಿ ಮಾಡಿಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಇದನ್ನ ಈಗ ನಾವು ಪುನೊಂದು ಸಲ ನಾವು ಮಗಚಬೇಕು ಎಣ್ಣೆಯಲ್ಲಿ ಹಾಕಿ. ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಣ್ಬೋದು. ಆನಂತರ ಅದಕ್ಕೆ ಸಾಸಿವೆ, ಇಂಗು ಹಾಕಿ ಕೂಡಲೇ 2 ಚಮಚೆ ಅದಕ್ಕೆ ಮೆಣಸಿನ ಪುಡಿ, ಖಾರ ನಿಮಗೆ ಬೇಕಾದಂಗೆ ಹಾಕ್ಕೊಳ್ಳಿ. ಹಾಕೊಳ್ಳಿ ಚಕ್ಕ ಅಂತ. ಆನಂತರ ಇದು ಹಾಕಬೇಕು, ಇಲ್ಲಾಂದ್ರೆ ಅದು ಕರಟಿದ್ರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಅದನ್ನ ತುಂಬ ಗಮನದಲ್ಲಿ ಇಟ್ಕೊಳ್ಳಿ. ಚಕ ಚಕ ಅಂತ ಮಗಚಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು ಇಲ್ಲಿ. ನೋಡಿ ಇದೇ ಥರ ನೋಡಿ ಮಗಚಿ 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 ಎಷ್ಟು ಹೊತ್ತು ಅಂದರೆ ನನಗೊಂದು ಅರ್ಧ ಗಂಟೆ ತನಕ ಮಗಚಬೇಕಾಗತ್ತೆ. ಇದನ್ನ ಎಣ್ಣೆ ಹೊರಗೆ ಬರಬೇಕು ಅದರಲ್ಲಿ. ಈಗ ನಾವು ಹಾಕಿದ ಎಣ್ಣೆ ಇದೆಯಲ್ಲ ಎಳ್ಕೊಂಡು ಆನಂತರ ಎಣ್ಣೆ ಹೊರಗೆ ಬಿಟ್ಕೊಳ್ಳುತ್ತೆ. ಅಷ್ಟ ತನಕ ನಾವು ಅದನ್ನ ಕಾಯಿಸಬೇಕು, ಆವಾಗಲೇ ಅದು ಚೆಂದ ಆಗುವಂಥದ್ದು. ನೀವು ಬೇಕಾದವರಿಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋತೀವಲ್ಲ, ಸ್ವಲ್ಪ ನೀವು ತರಿ ಬೇಕಂದ್ರೂ ಮಾಡ್ಕೋಬೋದು, ಅದು ಚೆನ್ನಾಗಾಗುತ್ತೆ. ಇದು ಕಾಯಿಸ್ತಾ ಇರಬೇಕಿದ್ರೆ ಅದಕ್ಕೆ ಉಪ್ಪು ಬೇಕಾದಷ್ಟು, ಆನಂತರ ಒಂದು ಸ್ವಲ್ಪ ಬೆಲ್ಲ ಆಪ್ಷನಲ್, ನಿಮಗೆ ಬೇಕಂತ ಹಾಕ್ಕೊಳ್ಳಿ. ನೋಡಿ ಬೆಲ್ಲನೂ ಹಾಕ್ಕೊಂಡು ನಂತರ ಮಗಚಬೇಕು. ಎಣ್ಣೆ ಹೊರಗೆ ಬಿಡುವ ತನಕ ನಾವು ಅದನ್ನ ಮಗಚಬೇಕು. ಇದನ್ನೆಲ್ಲ ಫುಲ್ಲು ಡೀಟೇಲಾಗಿ ತೋರಿಸ್ಲಿಕ್ಕೆ ಹೋದರೆ ಅರ್ಧ ಗಂಟೆ ವೀಡಿಯೋ ಆಗುತ್ತೆ. 28 ನಿಮಿಷದ ವೀಡಿಯೋ ನಾನು 12 ನಿಮಿಷಕ್ಕೆ ಇಳಿಸ್ತೀನಿ, ಯಾಕಂದರೆ ನಿಮಗೂ ನೋಡೋರಿಗೂ ಬೋರ್ ಆಗ್ಬೋದು ಅಂತ. ಇನ್ನು ವೀಡಿಯೋ ಅರ್ಧ ಅಂತಂದರೆ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅಡುಗೆ ಗೊತ್ತಿದ್ದವರಿಗೆ ಇದೆಲ್ಲ ಮಾಡಲಿಕ್ಕೆ ಸುಲಭ ಆಗುತ್ತೆ. ಯಾರು ಕಮೆಂಟ್ಸ್ ಮಾಡಿದ್ರೆ ಅವರಿಗೂ ಆನ್ಸರ್ ಮಾಡ್ತೀನಿ ನಾನು. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡೋಣ. ನಾನು ಎಣ್ಣೆ ಹಾಕದೆ ಮೆಂತ್ಯನ ಹುರಿದಿಟ್ಕೊಂಡೆ 1 ಚಮಚೆ ಅಷ್ಟು. ಆನಂತರ ಅದೇ ಬಾಣಲಿಗೆ ಎಣ್ಣೆ ಹಾಕಿ 2-3 ಕಾಯಿ ಮೆಣಸು ಹಾಕಿ ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹುರ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಟ್ನಿ ನನಗೆ ಮೆಂತ್ಯ ಸ್ವಲ್ಪ ಇಷ್ಟ, ಕಹಿ ಕಹಿ ಇರಬೇಕು ಅಂತ ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತಾರೆ ಕೊತ್ತಂಬರಿ ಮತ್ತು ಜೀರಿಗೆ ಹಾಕ್ಕೊಂಡು ಮಾಡಿ, ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಮಾಡಿದರೂ ನಡೆಯುತ್ತೆ. ಇದನ್ನ ಅದೇ ಮೆಂತ್ಯ ಸೊಪ್ಪಿನ ಥರನೇ ನೀಟಾಗಿ ಫ್ರೈ ಮಾಡಿ. ಇದಕ್ಕೆಲ್ಲ ಏನು ಗೊತ್ತಾ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಬೇಕಿದ್ರು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು.
ಅಷ್ಟು ಇಷ್ಟ ಆಗುತ್ತೆ. ನೀವು ಒಂದು ಸಲ ಮಾಡಿ ನೋಡಿ ಈ ಥರ ಚಟ್ನಿ. ಈಗ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ತುಂಬ ನೀಟಾಗಿ ಸಿಗ್ತಾ ಇದೆ. ನಾನು ನೆಕ್ಸ್ಟ್ ವೀಕಲ್ಲಿ ಮೋಸ್ಟ್ಲಿ ನೋಡಿ ಕ್ಯಾಬೇಜ್ ಚಟ್ನಿನೂ ಮಾಡ್ತೀನಿ. ಲಾಸ್ಟ್ ಇಯರು ಮಾಡಿದ್ದೆ ನಾನು, ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ. ನೋಡಿ ಇದು ಹುರಿದ ನಂತರ ತಣ್ಣಗಾಗಬೇಕು. ತಣ್ಣಗಾದಾಗ ನೋಡಿ ನಾನು ಅದೇ ಮಿಕ್ಸರ್ ಜಾರಿಗೆ ನೋಡಿ ಆ ಮೆಂತ್ಯನ ಹಾಕೋ ಪುಡಿ ಮಾಡಿಕೊಂಡು, ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಹುಣಸೆ ಹಣ್ಣು ಮತ್ತು ಉಪ್ಪು ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡೆ. ಎಲ್ಲನೂ ಒಟ್ಟಿಗೆ ನೀಟಾಗಿ ರುಬ್ಕೊಳ್ಳಿ ಅಷ್ಟೇ. ಆನಂತರ ಪುನಃ ಇದಕ್ಕೂ ಒಂದು ಒಗ್ಗರಣೆ ಹಾಕಬೇಕು. ಈ ವಿಡಿಯೋ ಮಾಡಿನೇ ತುಂಬ ದಿವಸ ಆಯಿತು. ಅದು ಮಾಡಿದ್ದು ಚಟ್ನಿ ಮುಗಿತಾನೂ ಬಂತು. ಇನ್ನೊಂದು ಸಲ ಮಾಡಬೇಕು ನನಗೆ, ನೋಡೋಣ. ನೋಡಿ ಹುಣಸೆ ಹಣ್ಣು, ಯಾಕಂದರೆ ಇದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಒಂದು ಫ್ರಿಜ್ಜಲ್ಲಿದೆ, ನಮಗೆ ಧೈರ್ಯ ಕೂಡ. ಉಪ್ಪಿನಕಾಯಿ ಈಗ 3-4 ವರ್ಷದಿಂದ ಮಿಡಿ ಸಿಗ್ತಾ ಇಲ್ಲ. ಆದ ಕಾರಣ ಈ ಥರ ಎಲ್ಲ ಮಾಡಬೇಕಾಗತ್ತೆ ನಾವು. ನೋಡಿ ಆನಂತರ ಪುನಃ ಬಾಣಲಿಗೆ ಎಣ್ಣೆ ಹಾಕಿ, ನಾನು ಅದೇ ಹೇಳ ಸಾಸಿವೆ ಎಣ್ಣೆ ಸ್ವಲ್ಪ ಬಳಸ್ತೀನಿ ನಾನು. ಅದಕ್ಕೆ ಸಾಸಿವೆ, ಎಷ್ಟು ಇಂಗು, ಸ್ವಲ್ಪ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡು ಮಗಚ್ಕೊಳ್ಳಿ. ಆನಂತರ ಈ ರುಬ್ಬಿದ ಇದು ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನೋಡಿ ಅದಕ್ಕೆ ಹಾಕಿ ಚಕಚಕ ಮಗಿಸ್ಕೊಳ್ಳಿ. ಎಣ್ಣೆ ಬಿಡೋ ತನಕ ಮಗಿಸ್ಕೊಳ್ಳಿ. ನೋಡಿ ತುಂಬಾ ಚೆನ್ನಾಗಾಗಿತ್ತು ಇದು ಕೊತ್ತಂಬರಿ ಸೊಪ್ಪು ಚಟ್ನಿ ಕೂಡ. ಅದೇ ಹೇಳಿ ನಿಮಗೆ ಕಹಿ ಆಗೋದಿಲ್ಲ ಅಂದರೆ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಳಿ ಅಷ್ಟೇ, ಡಿಫರೆನ್ಸ್ ಅಷ್ಟೇ. ಬೇಕಾದ್ರೆ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಎಣ್ಣೆ ಬಿಡ್ತಾ ಬರಬೇಕು ನಿಮಗೆ, ತೋರಿಸ್ತೀನಿ ನಾನು. ನೋಡಿ ಕೊನೆಗೆ ಎರಡೂ ಹಾಗೆ ಹೀಗೆ ಎಣ್ಣೆ ಬಿಟ್ಕೊಂಡು ಬಂದ ನಂತರ ನೋಡಿ ಹೀಗೆ ಎಣ್ಣೆ ಬಿಟ್ಕೊಂಡು ಬರೋದನ್ನು ನೀವು ಕಾಣ್ಬೋದು. ಆವಾಗ ಅದನ್ನ ಕ್ಲೋಸ್ ಮಾಡಬೇಕು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಮೊನ್ನೆ ದಿವಸ ಪಾರಿಜಾತದ ಮಾಲೆ ಕಟ್ಟಿದ್ದು ನೀವು ಕಾಣ್ಬೋದು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡ್ಕೊಳ್ಳಿ ಯಾರಿಗೆ ಬೇಕಾದವರಿಗೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.